ಕಾಪು ತಾಲೂಕಿನ ಉಚ್ಚಿಲ ಬಡ ಗ್ರಾಮ ಪಂಚಾಯಿತಿಯಲ್ಲಿ ಅನುಸೂಚಿತ ಜಾತಿಯ ಮಹಿಳೆ ಜ್ಯೋತಿ ಗಣೇಶ್ ಅವರು ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿದ್ದಾರೆ. ಬೆಂಬಲಿಗರು ಮತ್ತು ಕಾಂಗ್ರೆಸ್ ಬೆಂಬಲಿಗರು ಉಚ್ಚಿಲ ಪೇಟೆಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ತಿಂಡಿ ಹಂಚಿ ಸಂಭ್ರಮಾಚರಿಸಿದರು. ಈ ಸಂದರ್ಭ ಕಾಪು ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಯುಸಿಸಿ ಕಬ್ಬ, ಬಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶರ್ಮಿಳಾ ಶಾಲ್ಯಾನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಸ್ಸಿ ಮಹಿಳೆ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರ ಪಕ್ಷದ ಒಂದು ಸಂತೋಷದ ವಿಷಯ. ಮೊದಲಿಗೆ ತಾಲೂಕು ಪಂಚಾಯತ್ ಸದಸ್ಯರು, ಶೇಖಪ್ಪರವರು, ಮಾಜಿ ಅಧ್ಯಕ್ಷರು, ಶರ್ಮಿಳಾ, ಹಾಗೆ ಯುರೋಪಿ, ರೆಸಾರ್ಟ್ ಇನ್ನಿತರರು ಎಲ್ಲ ಸೇರಿಕೊಂಡು ಈ ಗೆಲುವಿಗೆ ಶ್ರಮ ನಾವೆಲ್ಲ ಪಟ್ಟಿದ್ದೇವೆ. ರಮೇಶ್ ಅಮೀನ್, ಗಣೇಶ್ ಆಚಾರ್ಯರು ಎಲ್ಲ ಪಕ್ಷದ ಮುಖಂಡರು ಸೇರಿಕೊಂಡು ಶ್ರಮ ಪಟ್ಟಿದ್ದೇವೆ. ಈ ಗೆಲುವು ನಮ್ಮದಲ್ಲ.